ಗುರುವಾಲು ಗ್ರಾಮದ ಕುಪ್ಪೆಟ್ಟಿ ಶ್ರೀ ಗಣೇಶ ಭಜನಾ ಮಂದಿರ ಇದೀಗ ನಡೆಸ್ತಾ ಇದೆ. ಕಾರಣ ಇಷ್ಟೇ, ಡಿಸೆಂಬರ್ 6, 7, 8ಕ್ಕೆ ಇಲ್ಲಿರುವಂಥ ಒಂದು ಸಭಾಭವನ ಹಾಗೆಯೇ ರಾಜಗೋಪುರ ಲೋಕಾರ್ಪಣೆಗೊಳ್ಳಕ್ಕಿದೆ. ಈಗ ಎಲ್ಲ ಸಿದ್ಧತೆ ಆಗ್ತಾ ಇರುವಂಥದ್ದು. ಈಗ ನೋಡ್ತಾ ಇರ್ಬೋದು ನೀವು, ಇಲ್ಲೇ ನಾನು ನಿಂತಿರುವಂಥ ಜಾಗ ಇದು ರಾಜಗೋಪುರ. ಸುಮಾರು 36 ವರ್ಷಗಳ ಹಿಂದಿನ ಭಜನಾ ಮಂದಿರ ಇದೀಗ ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡು ಬಹಳ ದೊಡ್ಡದಾಗಿ ಆಗಿರುವಂಥದ್ದು. ಎಲ್ಲ ಇಲ್ಲಿರುವಂತಹ ಗ್ರಾಮದ ಪ್ರತಿಯೊಬ್ಬ ಭಕ್ತಾದಿಗಳ ತನು ಮನ ಧನದ ಸಹಾಯದಿಂದ ಇಷ್ಟು ದೊಡ್ಡ ಅಭಿವೃದ್ಧಿ ಆಗಿರುವಂಥ ಜೊತೆಗೆ ಅನೇಕ ಕಾರಣಿಕ ಕೂಡ ಇರುವಂಥದ್ದು. ಇಲ್ಲಿರುವಂಥದ್ದು ಆಗಲೇ ತುಂಬ ಮಂದಿ ಹೇಳಿದರು, ಇಲ್ಲಿರುವಂತಹ ಫೋಟೋ ಕೂಡ ಹಾಗೆ ವಿಶೇಷವಾಗಿರುವಂಥದ್ದು ಬಲಮುರಿ ಗಣಪತಿ ಅಂತ. ಸೊ ಬಲಮುರಿ ಗಣಪತಿ ಇರೋದು ಒಂದು ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನದ ಹತ್ತಿರ ಇರುವಂಥದ್ದು ಛತ್ರ ಗಣಪತಿ. ಆನಂತರವಾಗಿ ನಮ್ಮ ಇಡೀ ತಾಲೂಕಲ್ಲಿರುವಂಥ ಬಲಮುರಿ ಗಣಪತಿ ಅಂತ ಹೇಳಿದ್ರೆ ಅದು ಇಲ್ಲಿ ಮೂರ್ತಿ ಇಲ್ಲ, ಬದಲಾಗಿ ಫೋಟೋ ಇರುವಂಥದ್ದು. ಆದರೂ ಕೂಡ ಇಲ್ಲಿ ಅಷ್ಟೇ ಕಾರಣಿಕ ಇದೆ ಅನ್ನುವಂಥ ಪ್ರತಿಯೊಂದು ಮಾತನ್ನು ಕೂಡ ಇಲ್ಲಿ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಗಣೇಶ ಭಜನಾ ಮಂದಿರದ ಈ ಸಭಾಭವನ ಲೋಕಾರ್ಪಣೆ ಹಾಗೆ ರಾಜಗೋಪುರ ಲೋಕಾರ್ಪಣೆ ಬಗ್ಗೆ ಮಾತಾಡೋಕ್ಕೆ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ರೈ ಕುಪ್ಪಿಟ್ಟಿದ್ದಾರೆ. ಸರ್ ನಮಸ್ತೆ. ಯಾವ ಸಿದ್ಧತೆ ಆಗ್ತಾ ಇದೆ ಸರ್? ಈಗ ಶ್ರಮದಾನದ ಮುಖಾಂತರವೂ ಸಿದ್ಧತೆ ಆಗ್ತಾ ಉಂಟು, ಮತ್ತು ಇಲ್ಲಿ ಘನಯಾಗ ಆಗುವ ಜಾಗದಲ್ಲೂ ಸಿದ್ಧತೆ ಆಗ್ತಾ ಉಂಟು, ಮತ್ತು ಇದು ಹೊರಗಾಣಿಕೆದ ಬಗ್ಗೆ ಅದರ ಬಗ್ಗೆ ಸಹ ಸಿದ್ಧತೆ ಆಗ್ತಾ ಉಂಟು. ಹಾಗೆ ಎಲ್ಲ ರೀತಿಯಲ್ಲಿ ಊರಿನವರ ಸಹಕಾರದೊಂದಿಗೆ ಎಲ್ಲ ರೀತಿಯ ಸಿದ್ಧತೆ ಆಗ್ತಾ ಉಂಟು. ಎಷ್ಟು ವರ್ಷಗಳ ಕನಸು ಇದು ಈ ಥರದ್ದು ಮಾಡಬೇಕು ಅಂತ? ಇದೀಗ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಎಷ್ಟು ಖುಷಿ ನೀವು ಕಾಯ್ತಾ ಇದ್ದೀರಾ ಆ ದಿನಕ್ಕೋಸ್ಕರ ಅಂತ? ಇದು ಕನಸಂದರೆ ಸಾಧಾರಣ ಒಂದು 10-25 ವರ್ಷಕ್ಕಿಂತ ಮೊದಲೇ ನಾನು ಇಲ್ಲಿ ಸೇವೆ ಮಾಡ್ತಾಯಿದ್ದವ. ಆಮೇಲೆ ಇಲ್ಲಿ ನಾವೊಂದು ಎಲ್ಲ ಊರಿನವರು ಸೇರಿಸಿ ಒಂದು ಮೀಟಿಂಗ್ ಮಾಡುವಾಗ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು. ಆ ಹೊತ್ತಿಗೆ ನಾವು ಸಣ್ಣದೊಂದು ಶೀಟ್ ಹಾಕಿ ಮಾಡುವಂಥ ಸಭಾಂಗಣ ಮಾಡಬೇಕು ಅಂತ ನಾವು ಹೊರಟದ್ದು. ಆಮೇಲೆ ಕೆಲವೊಂದು ಹಿರಿಯರು ಹೇಳಿದರು, ಶೀಟ್ ಹಾಕಿದರೆ ಪುನಃ ಅದು ಮುಂದಿನ ಪೀಳಿಗೆಗೆ ಒಂದು ಪ್ರಯೋಜನ ಆಗುವಾಗೆ ಮಾಡಬೇಕು, ನಾವು ಸ್ಲ್ಯಾಪ್ ಮಾಡುವ ಅಂತ. ಹಾಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಯಿತು. ಅದನ್ನೆಲ್ಲ ಸ್ವಲ್ಪ ನಿವಾರಿಸಿಕೊಂಡು ಊರಿನವರ ಸಹಕಾರದಿಂದ ದಾನಿಗಳ ನೆರವಿಂದ ಒಂದು ಸಭಾ ಆಯಿತು. ಆಮೇಲೆ ಇಷ್ಟೆಲ್ಲ ಇದಾಗುವಾಗ ಮಂದಿರಕ್ಕೆ ಒಂದು ರಾಜಗೋಪುರ ಬೇಕು ಅಂತ ಒಂದು ಆಸೆ ಇತ್ತು. ಹಾಗೆ ಅದಕ್ಕೆ ಸಹ ನಮ್ಮ ಶಂಕರ್ ಎಲೆಕ್ಟ್ರಾನಿಕ್ಸ್ ಅವರು ಸ್ವಲ್ಪ ಧನ ಸಹಾಯ ಮಾಡಿದರು. ಅವರ ನೇತೃತ್ವದಿಂದ ರಾಜಗೋಪುರ ಆಯಿತು. ಓಕೆ. ಈ ಸಂದರ್ಭದಲ್ಲಿ ನೀವು ಈಗ ನಿಮ್ಮ ಕನಸು ಎಷ್ಟು ವರ್ಷಗಳ ಕನಸು ಇದಕ್ಕೆ ಈಡೇರ್ತಾ ಬಂತು, ಕೆಲವೇ ದಿನ ಇರುವಂಥದ್ದು. ಸೊ ಈ ಸಂದರ್ಭ ನೀವು ಯಾರಿಗೆಲ್ಲ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಇಲ್ಲಿ ಮೊದಲಾಗಿ ನಾನು ನೆನಪು ಮಾಡೋದು, ಇದನ್ನೆಲ್ಲ ಕೆಲಸ ಮಾಡುವಾಗ ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಊರಿನವರು, ಅದರಲ್ಲಿ ಕೆಲವರಂತೂ ಒಂದು ಶ್ರಮದಾನ ಮಾಡಿ, ಇದಕ್ಕೆ ಕಲ್ಲು ಕಟ್ಟುವಾಗೆಲ್ಲ ಶ್ರಮದಾನದಲ್ಲಿ ಕಲ್ಲು ಕಟ್ಟಿದ್ದು. ಹೆಚ್ಚಿನ ಹಣವನ್ನು ನಾವು ಉಳಿತಾಯ ಮಾಡಿದ್ದೇವೆ ಶ್ರಮದಾನದ ಮುಖಾಂತರ. ಅದರಲ್ಲಿ ಈಗ ಮುಂಡೋಟಿನವರು ಹರೀಶ್ ಮತ್ತು ಹರಿಪ್ರಸಾದ್ ಬೂಂಜಾ ಮತ್ತು ಮುಂಡೋಟು ಭರತ್ ಮತ್ತು ಚಿದಾನಂದರು, ಮತ್ತು ಅಧ್ಯಕ್ಷರು ಟ್ರಸ್ಟ್ನ ಅಧ್ಯಕ್ಷರು ರೋಹಿತ್ ಶೆಟ್ಟಿ, ಉಪಾಧ್ಯಕ್ಷರಾದಂಥ ರಮೇಶಣ್ಣ, ಹಾಗೆ ಎಲ್ಲರೂ ಇದ್ದಾರೆ, ತುಂಬ ಮಂದಿ ಇದ್ದಾರೆ ಹೆಸರು ಹೇಳಲಿಕ್ಕೆ ಹೋದರೆ. ಮತ್ತು ನಮಗೆ ಆಸ್ಪಾಸು 2 ದೇವಸ್ಥಾನ ಉಂಟು, ಒಂದು ಪಂಚಲಿಂಗೇಶ್ವರ ಮತ್ತು ಮಹಾಲಿಂಗೇಶ್ವರ. ಈ ದೇವಸ್ಥಾನದ ಸಮಿತಿಯವರು ಸಹ ಹೆಚ್ಚಿನ ಮಟ್ಟಿಗೆ ಜೋಡಣೆ ಮಾಡಿದ್ದರಿಂದ ಹೆಚ್ಚಿನ ಅನುಕೂಲ ಆಯಿತು. ಮತ್ತು ಕಿರಣ್ ಚಂದ್ರ ಪುಷ್ಪಗಿರಿ ಇರ್ಬೋದು, ಅವರು ಹೆಚ್ಚಿನ ಒಂದು 10 ಲಕ್ಷ ತನಕ ಮೊತ್ತ ಕೊಟ್ಟಿದ್ದಾರೆ. ಮತ್ತು ಶಾಸಕರು ಫಸ್ಟಿನಿಂದ ಶಿಲಾನ್ಯಾಸ ಮಾಡಿದ್ರಿಂದ ಇಲ್ಲಿನ ತನಕ ನಮ್ಮ ಒಟ್ಟಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ತಡೆಗೋಡೆ ಇರ್ಬೋದು, ಈಗ ಜಾಗ ಖರೀದಿಗೆ ಒಂದು 20 ಲಕ್ಷ ಇರ್ಬೋದು. ಮತ್ತು ಶ್ರೀರಾಮ ಶಾಲೆಯ ಅಧ್ಯಕ್ಷರಾದಂಥ ಸುನೀಲ್ ಗೌಡ, ಪ್ರಭಾಕರ ಗೌಡರು ಪಸಂದೋಡಿ, ಅವರ ವತಿಯಿಂದ ರುದ್ರಗಿರಿಯ ದೇವಸ್ಥಾನದ ಅಧ್ಯಕ್ಷರಾದಂಥ ಅವರ ಹೆಸರೆಂತ ಭರತ್ ಶೆಟ್ಟಿ, ಅವರೊಂದು 6 ಲಕ್ಷ ಪ್ರಭಾಕರಣ್ಣನ ಮುಖಾಂತರ ನಮಗೆ ಬಂದಿದೆ. ಹಾಗೆ ಇಲ್ಲಿಗೆ ಈಗ ಲಕ್ಷ್ಮೀ ಮೋಹನಣ್ಣ ಅವರಿಗೆ ಕಿಟಕಿ ಮತ್ತು ಎಲ್ಲ ಕೊಟ್ಟದ್ದವರು, ಎಲ್ಲ ಡೋನರ್ಸ್. ಇದು ಕರೆಂಟ್ ಇದೆಲ್ಲ ಶಂಕರ್ ಎಲೆಕ್ಟ್ರಾನಿಕ್ಸ್ ಅಯೋಧ್ಯೆ ಕೆಲಸ ಮಾಡಿದ್ರಲ್ಲ ಅವರು ಕೊಟ್ಟದ್ದು. ಹಾಗೆ ಆ ಥರದ ಡೋನರಿಂದ ಇಂಥ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯವಾಯಿತು. ಮತ್ತು ಇದರ ಮೊದಲು ನೆನಪು ಮಾಡಬೇಕಾದಂದರೆ, ಮೊದಲು ಇದನ್ನು ಸ್ಟಾರ್ಟ್ ಮಾಡಿದರು ಉಂಡೆಮನೆ ನಾರಾಯಣ್ ಭಟ್ರು, ಮತ್ತು ತಿಲಕ್ ಭಟ್, ಮತ್ತು
ವಾದ್ಯಕೋಡಿಯವರು ಮತ್ತು ನೀಳ್ತ್ಯಾರು, ಹಾಗೆ ಮತ್ತು ಬೇಂಗೈ ಜನಾರ್ದನ ಗೌಡರು ಅವರೆಲ್ಲ ಸೇರಿ ಮೊದಲು ಇದನ್ನು ಪ್ರಾರಂಭ ಮಾಡಿದ್ದು ಶಾಲೆಯಲ್ಲಿ ಭಜನೆ, ಆ ನಂತರ ಮಂದಿರದ್ದು. ಹಾಗೆ ಅವರನ್ನು ಸಹ ನೆನಪು ಮಾಡಲಿಕ್ಕೆ ನಾನು ಖುಷಿ ಪಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಟ್ಟು ಎಷ್ಟು ಲಕ್ಷ ವೆಚ್ಚದಲ್ಲಿ ಈ ಒಂದು ಎಲ್ಲ ಕಾಮಗಾರಿ ಆಗಿರುವಂಥದ್ದು ಅಂತ? ಅಂದರೆ ನಮಗೆ ಇದರಲ್ಲಿ ದುಡ್ಡು ಕೊಟ್ಟು ಮತ್ತು ಇವರು ಹೇಳಿದಾಗೆ ಶ್ರಮದಾನವಾಗಿ ನಮಗೆ ಹೆಚ್ಚಾಗಿ ಶ್ರಮದಾನ ಆಗಿದೆ. ಆದರೂ ನಾವು ದುಡ್ಡು ಅಂತೇಳಿ ಸಾಧಾರಣ 1,70,00,000 ನಾವು ದುಡ್ಡಿಗೆ ನಮ್ಮ ಲೆಕ್ಕಾಚಾರದಲ್ಲಿ ಅಷ್ಟು ನಾವು ಖರ್ಚು ಮಾಡಿದ್ದೇವೆ ಇದರಲ್ಲಿ. ಅಂದರೆ ಕೆಲಸ ಪೂರ್ತಿ ನಿಮಗೆ ಈಗ ಕಾಣ್ತದೆ, ಎಲ್ಲ ಕೆಲಸನೂ ಆಗಿದೆ, ಇನ್ನು ಏನು ಬಾಕಿ ಇಲ್ಲ. ನಾವೀಗ ಸ್ವಲ್ಪ ಸಾಲದಲ್ಲಿದ್ದೇವೆ ಹಾಗೆ ಅಂತೇಳಿ. ಈಗ ನಾಡ್ದಿನ ಕಾರ್ಯಕ್ರಮದಲ್ಲಿ ಅದೆಲ್ಲ ದುಡ್ಡು ಬರ್ಬೋದು ಅಂತೇಳಿ ನಾವು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಬರ್ತದೆ, ಅವರು ಇದರಲ್ಲಿ ಏನು ಇದು ಆಗೋದಿಲ್ಲ, ಬರ್ಬೋದು ಅಂತಲೇ ಹೇಳಿ. ಮತ್ತೊಂದು ಹೇಳಿದರೆ ಇದು ನಮಗೆ ಗೊತ್ತಿರಲಿಲ್ಲ, ಇಲ್ಲಿ ಏನೋ ಒಂದು ವಿಶೇಷ ಉಂಟಂತ ನಮಗೆ ಪ್ರತಿ ನಾವು ಮಂಗಳವಾರ ಬರುವಾಗ ಅಥವಾ ಇಲ್ಲಿ ದಾರಿಯಿಂದ ಹೋಗುವಾಗ ಏನಾದರೂ ಒಂದು ಇಲ್ಲಿ ನಮಗೆ ಇದು ಭಜನಾ ಮಂದಿರ ಅಲ್ಲ, ನಮಗೆ ಇದೊಂದು ದೇವಸ್ಥಾನ ಥರ ನಮಗೆ ಒಂದು ಏನೋ ಒಂದು ಆಗ್ತಿತ್ತು. ಅದು ನಾವು ಅದನ್ನು ಥಿಂಕ್ ಮಾಡ್ತಿರಲಿಲ್ಲ. ಒಂದು ಸಲ ನಾವಿಲ್ಲಿ ಪ್ರತಿ ಮಂಗಳವಾರ ಭಜನೆ ಸೇವೆ, ಅನ್ನದಾನ ಸಹಿತ ಭಜನೆ ಸೇವೆ ಇತ್ತೀಚೆಗೆ ಒಂದು 10 ವರ್ಷದಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಆವತ್ತಿಂದ ನಮಗೆ ಇದು ಏನೋ ಒಂದು ವಿಶೇಷ ಉಂಟು ಅಂತ ಆಗ್ತಾಯಿತ್ತು. ಒಂದು ದಿವಸ ಪ್ರಭಾಕರ ಬಸವನದೊಡ್ಡಿ ಅವರ ಲೆಕ್ಕದಲ್ಲಿ ಒಂದು ಇಲ್ಲಿ ಭಜನೆ ಸೇವೆ, ಅನ್ನದಾನ ಸಹಿತ ಭಜನೆ ಸೇವೆ ಇತ್ತು. ಆವಾಗ ಅವರು ಬಂದು ಎಲ್ಲ ನೋಡಿ ಸ್ವಲ್ಪ ನಿಂತುಕೊಳ್ತಾ ಇದ್ದಾರೆ. ಏನಂತ ಮಾತಾಡುವಾಗ, ನಿಮಗೆ ಇದು ಗಣಪತಿ ಅಂತ ಗೊತ್ತುಂಟ ಅಂತ. ನಮಗೆ ಯಾರಿಗೆ ಗೊತ್ತು, ಇಷ್ಟು ವರ್ಷ ಆದರೂ ನಮಗೆ ಗಣಪತಿ ನಾವು ಫಟ ಇಟ್ಟದ್ದು ಅಲ್ಲಿ. ಆ್ಯಕ್ಚುಲಿ ನಾವು ಏನು ಮೂರ್ತಿ ಪೂಜೆ ಅಲ್ಲ, ಇಲ್ಲಿ ಫಟ ಇಟ್ಟು ನಾವು ಭಜನೆ ಎಲ್ಲೇ ಹೇಗೆ ಭಜನೆ ಆಗ್ತದೆ ಹಾಗೆ ರೀತಿ ಭಜನೆ ಮಾಡ್ತಿದ್ದೆವು. ಆವಾಗ ಇವರು ಹೇಳಿದರು, ಇದು ಬಲಮುರಿ ಗಣಪತಿ, ಇದಕ್ಕೆ ಭಯಂಕರ ವಿಶೇಷವಾದ ಒಂದು ಶಕ್ತಿ ಇದೆ, ಭಾಳ ಶುದ್ಧಾಚಾರದಲ್ಲಿ ಇದು ಆಗಬೇಕು ಅಂತ ಅವತ್ತು ಹೇಳಿದ್ದಾರೆ. ಅವತ್ತಿಂದ ನಮಗೆ ಆ ವಿಶೇಷ ಎಂತಂತೇಳಿ ನಮಗೆ ಆವಾಗ ನಮಗೆ ಇದಾಯಿತು, ಇಲ್ಲಿ ಅದೊಂದು ಇದು. ಮತ್ತು ಸ್ಟಾರ್ಟ್ ಮಾಡುವಂಥ ಆಗುವ ಇಲ್ಲಿ ನನಗೀಗ 51 ವರ್ಷ ಆಯಿತು. ನನಗೆ ಶಾಲೆಯಲ್ಲಿ ಆಗುವಾಗ ಕೂಡ ನಾನಿದ್ದೆ, ಆವಾಗ ಶಾಲೆಯಲ್ಲಿ ಮಾಡ್ತಿದ್ದೆವು. 36 ವರ್ಷ ಇದು ಭಜನಾ ಮಂದಿರ ಆಗಿ ಆಯಿತು. ಅದಕ್ಕಿಂತ ಮುಂಚೆ ಶಾಲೆಯಲ್ಲಿ ಮಾಡ್ತಾ ಇರುವಾಗ ನಾವು ಇಲ್ಲಿ ಭಜನಾ ಮಂದಿರ ಮಾಡಬೇಕಂತೇಳಿ ಊರಿನವರು ಅವಾಗ ಚೋಮ ಅಂತ ಹೇಳುವವರೊಬ್ಬರು ಅಧ್ಯಕ್ಷರು, ಈಗ ಅವರು ತೀರಿದ್ದಾರೆ, ಅವರನ್ನು ಕೂಡ ನಾವು ನೆನಪು ಮಾಡಬೇಕಾಗ್ತದೆ. ಆವಾಗ ಕುಕ್ಕಾಜಿ ಅವರು, ಈಗ ಇವರು ಅಧ್ಯಕ್ಷರು ಹೇಳಿದಾಗೆ ಕುಕ್ಕಾಜಿ ಉಂಡ ನಾರಾಯಣ ಭಟ್ರು, ನೀಲ್ತ್ಯಾರು ಮಹೇಶ್ ಭಟ್ರು, ಮತ್ತು ವಾಸಪ್ಪ ಗೌಡ ಮುಂಡ್ರೋಟು, ನಾರಾಯಣಗೌಡ ಮಾಲ್ದಡ್ಕ, ಮತ್ತು ಕೃಷ್ಣಪ್ಪ ಗೌಡ ಇದು ಧರ್ಮಾಡಿ, ಹಿರಿಯರು. ಮತ್ತು ಹಿರಿಯರದ್ದು ಮಾತ್ರ ಹೇಳೋದಂತ, ಈಗನೇ ಹೊರದಲ್ಲ, ಅವರೆಲ್ಲ ಇದ್ದರು ಆಗ. ಇವಾಗನೂ ಎಲ್ಲ ಇದ್ದಾರೆ ಹಾಗೆ ಅಂತೇಳಿ ಬರ್ತಾರೆ. ತಿಮ್ಮಪ್ಪ ಸಾಲಿಯನ್ ಬೇಂಗಯ್ಯ ಅವರು ಸಹ ಇದ್ದರು ನಮ್ಮೊಟ್ಟಿಗೆ. ನಾವು ಶಾಲೆಯಲ್ಲಿ ಅಧ್ಯಕ್ಷರಾಗಿ ಅವರು ಕೂಡ ಇದ್ದರು ನಮ್ಮೊಟ್ಟಿಗೆ. ನಾವು ಅಲ್ಲಿ ಭಜನೆ ಮಾಡಿ ಅಲ್ಲಿ ಮಾಡ್ತಾಯಿದ್ದೇವೆ. ಆಮೇಲೆ ಇಲ್ಲಿ ಆಯಿತು ಚೌತಿ. ಅಲ್ಲಿ ಶಾಲೆಯಲ್ಲಿ ಇರುವವರೆಗೂ ಫಸ್ಟಿಂದಲೇ ನಾವು ಚೌತಿ ಅಂತೇಳಿ ಸ್ವಲ್ಪ ಜನ ಆದರೂ ಒಂದು 10-15 ಜನ ಇದ್ದಾಗ ಕೂಡ ನಾವು ಚೌತಿಯನ್ನು ಮಾಡಿದ್ದೇವೆ. ಕಾಗದ ಪ್ರಿಂಟ್ ಆಗಿಲ್ಲ, ಕಾಗದ ಪ್ರಿಂಟ್ ಇಲ್ಲ, ಇವಾಗ ಗೊತ್ತಿರ್ಬೋದು. 40 ವರ್ಷ ಮುಂಚೆ ಎಲ್ಲ ಕಾಗದ ಎಲ್ಲ ಪ್ರಿಂಟ್ ಎಲ್ಲ ಇಲ್ಲ. ಆದರೂ ಅವಾಗ ಭಾಳ ಒಂದು ಮತ್ತು ₹1 ಇಲ್ಲಿ ಕಮ್ಮಿ ಆಗಲಿಲ್ಲ ನಮಗೆ. ಇಷ್ಟರವರೆಗೆ ನಾವು ಆ ಕೊರೋನಾದ ಸಮಯದಲ್ಲಿ ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ದುಡ್ಡು ಯಾರಲ್ಲಿ ಆವಾಗ ದುಡ್ಡಿಲ್ಲ ನಮಗೆ ಗೊತ್ತಿದ್ದ ಹಾಗೆ, ಆದರೂ ನಮಗೆ ಇಲ್ಲಿ ದುಡ್ಡು ₹10 ಉಳಿಕೆ ಆಗಿದೆ. ಇವಾಗ ಕೂಡ ನಾವು ಅದನ್ನೇ ಇದು ಮಾಡೋದು, ನಮಗೆ ಈ ದುಡ್ಡು ಬರ್ಬೋದು ಅಂತೆಲ್ಲ ಒಂದು ನಮಗೆ ನಂಬಿಕೆ ಇದೆ. ಹಾಗೆ ಇಲ್ಲಿ ಫೌಂಡೇಶನ್ ಎಲ್ಲ ಆಯಿತು, ಎಲ್ಲ ಊರಿನವರೆಲ್ಲ ಸೇರಿ ಫೌಂಡೇಶನ್ ಎಲ್ಲ ಮಾಡಿದರು. ಮತ್ತು ಒಂದು 7 ವರ್ಷ ಫೌಂಡೇಶನ್ ಆಗಿ ಬಾಕಿಯಾಗಿತ್ತು ಇದು ಭಜನಾ ಮಂದಿರ. ಆವಾಗ ನಾನು ಮಾಲೆ ಆಗ್ತಾಯಿದ್ದೇನೆ, ಆವಾಗ ಆಗ್ತೇನೆ, ಈಗ ಸಹ ಆಗ್ತಾಯಿದ್ದೇನೆ. ಆವಾಗ ನನಗೆ ಗುರುಸ್ವಾಮಿಯಾಗಿ ಇಲ್ಲಿ ಕುഞ്ഞಪ್ಪ ಮಣಿಯನ್ನೇ ಅಂತ ಇವರು ಇದ್ದಾರೆ. ಊರಿನವರಿಗೆ ಒಂದು ಅಷ್ಟು ಆಗೋದಿಲ್ಲ, ಅವರ ಇದೆಲ್ಲ ನಮಗೆ ಅಷ್ಟು ಆಗೋದಿಲ್ಲ. ಆದರೂ ಅವರಿಗೆ ನನಗೆ ಗುರು ಅವರು. ನನಗೆ ಮಾಲೆ ಹಾಕಿ ನನಗೆ ಅವರು ಹೇಳಿದರು, ನೀನು ಆ ಜಾಗದಲ್ಲಿ ನಿಲ್ಲು, ಮಾಲೆ ಹಾಕಿ ಅದರಲ್ಲಿ ಇದು ನಿಲ್ಲು, ನೋಡು ಬರುವ ವರ್ಷ ಹೇಗೆ ಆಗ್ತದೆ ಅಂತ ನೋಡು ಅಂತ ಹೇಳಿದರು. ಆದರೂ ಅವರು ನನಗೆ ಸ್ವಲ್ಪ ಈ ಫೌಂಡೇಶನ್ ಮೇಲೆ ಆಗ್ತದೆ ಇಲ್ವಾ ಅಂತೇಳಿ ಒಬ್ಬನೇ ಇರಬೇಕಲ್ಲ, 4ನೇ ವರ್ಷ ನಾನು ಮಾಲೆ ಹಾಕುವಾಗ. ಆದರೂ ಹಾಕಿ ಇದ್ದೆ, ಮಾಲೆ ಹಾಕಿ ಇಲ್ಲಿ ಚಪ್ಪಲ್ ಹಾಕಿ. ನನಗೆ ನನ್ನ ಒಟ್ಟಿಗೆ ಆವಾಗ ನನಗೆ ಸ್ವಲ್ಪ ಇದಾಗೋದಕ್ಕೆ ಭುವನೇಶ್ ಅಂತ ಗೇರುಗಟ್ಟೆ ಅವರು ನ್ಯೂಸಲ್ಲಿ ಇದ್ದಾರೆ, ಅವರಿದ್ದರು ನನ್ನೊಟ್ಟಿಗೆ. ನೀವು ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗೋದು, ನಾನು ಸುಳ್ಳು ಹೇಳೋದಲ್ಲ. ಅವರು ಸಹ ಈ ಫೌಂಡೇಶನ್ ಆಗುವ ಇದರಲ್ಲಿದ್ದರು. ಆನಂತರ ಬರುವ ವರ್ಷದಿಂದ ಬಿಲ್ಡಿಂಗ್ ಆಗಿ ನೋಡಿ ಇಷ್ಟರವರೆಗೆ ಆಯಿತು. ನಮಗೆ ಅದನ್ನೊಂದು ಖುಷಿ ಮಾಡಿದ್ರೆ ಎಷ್ಟು ಇದಾಗ್ತದೆ ಅಂದರೆ ಇದಲ್ಲ. ನನಗೆ ಕಳೆದ ವರ್ಷ ನಾವು 25ನೇ ವರ್ಷ ಅವನು ಇಲ್ಲಿ ಕಾರ್ಯಕ್ರಮ ಆಗಿ ಇದೆಲ್ಲ ಕೆಲಸ ಪೂರ್ತಿ ಆಗಲಿಲ್ಲ. ಕಳೆದ ವರ್ಷ ಇಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ 25 ವರ್ಷ, ಅದು ನಾನು ಶಬರಿಮಲೆಗೆ ಹೋಗುವ ಇದರಲ್ಲಿ 25 ವರ್ಷ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಈಗ ಬಿಲ್ಡಿಂಗ್ಲಾಗಿದೆ, ಸ್ಲ್ಯಾಪ್ ಎಲ್ಲ ಆಗಿರಲಿಲ್ಲ. ಅದು ಭಾಳ ಒಂದು ನಮಗೆ ಅದನ್ನು ನೆನೆಸುವಾಗ ನಮಗೆ ಇದಾಗ್ತದೆ. ಅಷ್ಟು ಆಗಿದೆಲ್ಲ ನಮ್ಮಿಂದಲ್ಲ, ಆದರೂ ದೇವರದ ಅಷ್ಟೊಂದು ಶಕ್ತಿ ಇದೆ ಇಲ್ಲಿ. ನಮ್ಮ ಇಲ್ಲಿ ಭಜನಾ ಮಂದಿರ ಅಲ್ಲ, ದೇವಸ್ಥಾನವೇ. ನಮಗೆ ಗ್ರಾಮದಲ್ಲಿ 2 ದೇವಸ್ಥಾನ, 4 ಭಜನಾ ಮಂದಿರ ಇದೆ ನಮ್ಮ ಗ್ರಾಮದಲ್ಲಿ. ಈಗ 3 ದೇವಸ್ಥಾನ ಇದೆ. ಈಗ ವನಸಹಸ್ತ ಒಂದು ದೇವಸ್ಥಾನ ಇದೆ ಗ್ರಾಮದಲ್ಲಿ ಆಗ್ತಾ ಉಂಟು. 3 ದೇವಸ್ಥಾನ, 4 ಭಜನಾ ಮಂದಿರ. ಆದರೂ ಇಲ್ಲಿ ಒಂದು ವಿಶೇಷ, ಎಲ್ಲ ಕಡೆಯಿಂದ ಇಲ್ಲಿ ಬರ್ತಾರೆ. ಹಾಗೆ ಚಿದಾನಂದ ನಾಯ್ಕ ಅಂತೇಳಿ ಆಟೋ ಓಡಿಸ್ತಾ ಇದ್ದೇನೆ ಈಗ.
ಸರ್, ಈಗ ಅವರು ಕೆಲವೊಂದು ಅನುಭವ ಹೇಳಿದರು, ಕೆಲವೊಂದು ಇಲ್ಲಿನ ಇತಿಹಾಸ ಹೇಳಿದರು. ಸೊ ನಿಮ್ಮ ಪ್ರಕಾರ ಈ ಭಜನಾ ಮಂದಿರದ ನಿಮ್ಮ ಅನುಭವ ಹೇಳೋದಾದರೆ ಅಥವಾ ಈ ಎಲ್ಲ ಅಭಿವೃದ್ಧಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಭಜನಾ ಮಂದಿರದ ಬಗ್ಗೆ, ದೇವರ ಬಗ್ಗೆ ಹೇಳೋದಾದರೆ, ಭಕ್ತಿಯಿಂದ ಪ್ರೀತಿಯಲ್ಲಿ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ, ಇಷ್ಟರವರೆಗೆ ನನ್ನ ಸ್ವಂತ ಅನುಭವವನ್ನು ಹೇಳೋದು, ನಾನು ಈ ಭಜನಾ ಮಂದಿರಕ್ಕೆ ಬರುವಾಗ ಸಣ್ಣವನಿದ್ದೆ. ಹಾಗೆ ನನಗೆ ಏನು ಅಷ್ಟು ಅನುಭವ ಇರಲಿಲ್ಲ. ನಾನು ನನ್ನಷ್ಟಾಗಿ ಬಂದು ಅಲ್ಲಿ ಕೂತ್ಕೊಂಡಿದ್ದೆ. ಆಮೇಲೆ ಭಜನೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ನನ್ನನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿದರು. ಈಗ ನಾನು ಭಜನಾ ಮಂದಿರದ ಅಧ್ಯಕ್ಷನಾಗಿ ಒಂದು 10-12 ವರ್ಷ ಆಯಿತು. ಇಷ್ಟರವರೆಗೆ ಅದು ದೇವರ ಏನು ನನಗೆ ಸಿಕ್ಕಿದ ಒಂದು ಪ್ರಸಾದ ಹಂಚಿಕೊಂಡು ನಾನು ದೇವರ ಅವರ ದೇವರ ಚಾಕರಿಯವ ಅಂತ ಎನಿಸಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೇನೆ. ಇಷ್ಟರವರೆಗೆ ನಾನು ಅಧ್ಯಕ್ಷನಾಗಿ ಅಂತ ನನಗೇನು ಅಷ್ಟು ಇದಿಲ್ಲ, ಆದರೂ ನಾನು ಅವರ ಸೇವೆ ಮಾಡುವ ಸೇವಕ, ಅದರಿಂದಾಗಿ ಸೇವೆ ಮಾಡ್ತಾಯಿದ್ದೇನೆ. ನನ್ನ ತುಂಬ ಅಂತೇಳಿದರೆ ನನ್ನ ಮನಸ್ಸಲ್ಲಿ ಒಂದಿತ್ತು, ನಾನು ಸ್ವಲ್ಪ ಕಷ್ಟದಲ್ಲಿದ್ದೆ. ಕಷ್ಟಕಾಲದಲ್ಲಿ ಇರುವಾಗ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ, ಕಷ್ಟವನ್ನು ಸ್ವಲ್ಪ ದೂರ ಮಾಡಿ ದೇವರೇ ಅಂತ ಕಷ್ಟದಲ್ಲಿರುವಾಗ ಹೇಳ್ತಿದ್ದೆ. ಕಷ್ಟವನ್ನೆಲ್ಲ ದೂರ ಮಾಡಿದರು ದೇವರು. ಆಮೇಲೆ ನನ್ನ ಮನಸ್ಸಲ್ಲಿ ಇತ್ತು, ನಾನು ಕಲಿತದ್ದು ಬರೀ 8ನೇ ಕ್ಲಾಸು, ನನಗೆ ಒಂದು ಜಾಬಿನ ಹುಡುಗಿ ಸಿಗಬೇಕಂತೇಳಿ ಮನಸ್ಸಲ್ಲಿತ್ತು. ಆಗ ಸಿಗ್ತದ ಅಂತೇಳಿ ನನಗೆ ಇದಿರಲಿಲ್ಲ, ನಂಬಿಕೆ ಇರಲಿಲ್ಲ. ಸಿಗುವುದಿಲ್ವಾ ಅಂತೇಳಿ ನಂಬಿಕೆ ಇರಲಿಲ್ಲ. ಆ ದೇವರ ದಯದಿಂದ ನನಗೆ ಒಂದು ಜಾಬಿನ ಹುಡುಗಿ ಸಿಕ್ತು. ಆಮೇಲೆ ಅದೆಲ್ಲ ದೇವರ ಕೃಪೆ ಅಂತ ಹೇಳಬೇಕು. ಮತ್ತು ಊರಿನವರ ಎಲ್ಲ ಸಹಕಾರದಿಂದ ಒಳ್ಳೆಯ ರೀತಿಯ ಈ ಭಜನಾ ಮಂದಿರದ ಸಭಾಭವನದ ಕಾರ್ಯಕ್ರಮ, ಈ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿದೆ. ಹಾಗೂ ನಾಡಿದ್ದು ನಡೆಯುವಂಥ 6, 7, 8 ತಾರೀಕಿನ ಈ ಭಜನಾ ಮಂದಿರ ಮತ್ತು ರಾಜಗೋಪುರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ಕೇಳ್ತಾ ಇದ್ದೇನೆ. ಸರ್, ಈಗ ಈ ಒಂದು ಸಭಾಭವನ ಅಥವಾ ಈ ರಾಜಗೋಪುರ ಲೋಕಾರ್ಪಣೆಗೆ ಸಣ್ಣ ಪುಟ್ಟ ಕೆಲಸ, ತುಂಬ ಕೆಲಸ ಇರುತ್ತೆ. ಸೊ ಯಾವ ಥರ ಸಿದ್ಧತೆ ಆಗಿದೆ ಅನ್ನುವಂಥದ್ದು? ಈಗಾಗಲೇ ಲೋಕಾರ್ಪಣೆಯ ಹಾಲಿದೆಲ್ಲ ಕೆಲಸಗಳಾಗಿದೆ, ಭಜನಾ ಮಂದಿರ ಗೋಪುರದ ಕೆಲಸಗಳಾಗಿದೆ. ಮತ್ತು ನಾಡಿದಿನ ಕಾರ್ಯಕ್ರಮದ ಈ ವ್ಯವಸ್ಥೆಗಳು ಈಗಾಗಲೇ ಅಲ್ಲಿ ಹೋಮದ ಕುಂಡದ್ದು ವ್ಯವಸ್ಥೆಗಳು, ಕೆಲಸ ಕಾರ್ಯಗಳು ನಡೀತಾ ಇದೆ. ಮತ್ತು ಸಭಾಂಗಣದಲ್ಲಿ ಸಭಾ ವೇದಿಕೆ ಹಾಗೂ ಅಲ್ಲಿ ಇವತ್ತು ಶಾಸಕರ ಮೂಲಕ ಅದಕ್ಕೆ ಪೆಂಡೆಂಟ್ ಹಾಕೋದು, ಟ್ರಸ್ ಹಾಕುವಂಥದ್ದು, ಮತ್ತು ವೇದಿಕೆಯನ್ನು ಬಹುಶಃ ಮೋಹನವರ ಮೂಲಕ ನಮ್ಮ ಮೂಡುಬಿದ್ರೆ ಆಲೋಸ್ ಕಾಲೇಜಿನ ಅವರಿಂದ ವೇದಿಕೆಯ ಅಲಂಕಾರವನ್ನು ಮಾಡೋದಂತೇಳಿ ಅವರ ಮೂಲಕ ಕೇಳ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ನಾಡಿದಿನ ಮಹಾರಾಜರು ಮೈಸೂರಿಂದ ಬರುವಂಥದ್ದು ಕಲ್ಲೇರಿ ಮಹಾದ್ವಾರದಿಂದ ಇಲ್ಲಿಗೆ ನಾವು ಅವರನ್ನು ವಿಶೇಷವಾಗಿ ಅದಕ್ಕೆ ಅವರಿಗೆ ಒಂದು ರಥವನ್ನು, ಗೋಲ್ಡನ್ ರಥ ಅಂತೇಳಿ ವಿಶೇಷ ರಥವನ್ನು ಉಡುಪಿಯಿಂದ ತರಿಸ್ತಾ ಇದ್ದೇವೆ. ಆ ರಥದಲ್ಲಿ ಮಹಾರಾಜರನ್ನು, ಅದರ ನಂತರ ಅವರ ಎದುರು ಕಡೆ ಬಹುಶಃ ನಮ್ಮ ಮಾನಿಲ ಸ್ವಾಮೀಜಿ ಅವರು ಇದ್ದಾರೆ, ಅವರನ್ನು ರಥದ ಬೆಳ್ಳಿ ರಥದಲ್ಲಿ, ಅದರ ಜೊತೆಗೆ ಮಹಾರಾಜರ ಎದುರು ಕಡೆ ಒಂದು ಟ್ರಕ್ಕನ್ನು ಮಾಡಿ ಅದರಲ್ಲಿ 10 ಜನ ಅಂದರೆ ಮಂತ್ರಪಠನೆ ಮಾಡಿಕೊಂಡು, ಆ ಮಂತ್ರಪಠನೆ ವೇದಘೋಷಗಳನ್ನು ಮಂತ್ರಪಠನೆ ಮಾಡಿಕೊಂಡು ಅವರನ್ನು ಬಹುಶಃ ಅದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನ 80 ಭಜನಾ ಮಂದಿರಗಳು ಅಥವಾ 81 ಗ್ರಾಮದಿಂದಲೂ ಭಜನಾ ಮಂದಿರದ ಎಲ್ಲ ಭಜಕರನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು ಭಜನಾ ಕಮ್ಮಟ ಅಂತೇಳಿ ಪರಮಪೂಜ್ಯ ಕಾವಂದರ ಮೂಲಕ ಭಜನಾ ಕಮ್ಮಟ ಏನು ಶುರುವಾಗಿದೆ, ಆ ಭಜನಾ ಕಮ್ಮಟೆಯ ರಾಜ್ಯದ ಅಧ್ಯಕ್ಷರನ್ನು ಮೊನ್ನೆ ಇಲ್ಲಿ ಕರೆದಿದ್ದೆವು ಪೂರ್ವ ತಯಾರಿ ಮೀಟಿಂಗ್ಗೆ. ಅವರ ಮೂಲಕ ಸಂದೇಶರು ಮತ್ತು ನಾಗೇಶ್ವರ ಅಂತೇಳಿ ಅದರ ಭಜನಾ ತರಬೇತಿ ಕೊಡುವ ಇಬ್ಬರು ಇದ್ದಾರೆ, ಅವರ ಮೂಲಕ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲ 81 ಗ್ರಾಮದ ಎಲ್ಲ ಭಜನಾ ಮಂಡಳಿಯ ಭಜಕರನ್ನು ಕರೆಸಿ ವಿಶೇಷವಾಗಿ ಎಲ್ಲ ಭಜನೆ ತಂಡಗಳು ಈ ಶೋಭಾಯಾತ್ರೆಯಲ್ಲಿ, ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಮೆರವಣಿಗೆ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅದೇ ರೀತಿ ಎಲ್ಲ ಊರಿನ ಸಂಘ ಸಂಸ್ಥೆಯ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಎಲ್ಲ ಆಡಳಿತ ಮುಖ್ಯಸ್ಥರುಗಳು, ಅದರ ಎಲ್ಲ ಸದಸ್ಯರುಗಳು, ಅದೇ ರೀತಿ ಎಲ್ಲ ಊರಿನ ಎಲ್ಲ ಭಗವದ್ಭಕ್ತರುಗಳು, ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಸೇರಿಕೊಳ್ತಾರೆ. ಬಹುಶಃ ನಮ್ಮ ನಿರೀಕ್ಷೆ 10,000 ತನಕ, 8ರಿಂದ 10,000 ಜನ ಸೇರಬೇಕು. ಬಹುಶಃ ಇದು ಅದ್ಭುತವಾಗಿ ಈ ಒಂದು ಮೆರವಣಿಗೆ ಆಗಬೇಕು. ಯಾಕೆ ಹೇಳಿದರೆ ಪ್ರಥಮ ಬಾರಿಗೆ ಸಾರ್ವಜನಿಕವಾಗಿ ಮೈಸೂರಿನ ರಾಜರು ಬರತಕ್ಕಂಥದ್ದು. ಅವರನ್ನು ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ಗೌರವಪೂರ್ವಕವಾಗಿ ನಾವು ಈ ಒಂದು ಮೆರವಣಿಗೆಯ ಮೂಲಕ ಈ ಒಂದು ರಾಜಗೋಪುರದ ಉದ್ಘಾಟನೆ ಆಗಬೇಕು. ಮತ್ತು ಇದರ ಸಭಾಭವನದ ಉದ್ಘಾಟನೆ ಆಗಬೇಕು ನಮ್ಮ ಆಶಯ.
ಆ ರೀತಿ ಮೆರವಣಿಗೆ ತಯಾರಿಯಾಗಿದೆ. ಅದರ ನಂತರ ಇಲ್ಲಿ ವ್ಯವಸ್ಥೆ, ಅಲಂಕಾರದ ವ್ಯವಸ್ಥೆಗಳು ಈಗ ತಾನೇ ಕಲ್ಲೇರಿಯ ಮಹಾದ್ವಾರದಿಂದ ಅಳೇಜಿ ಮಹಾದ್ವಾರ ತನಕ ಈಗಾಗಲೇ 2 ಸೈಡಲ್ಲಿ ಕಂಬಗಳನ್ನು ಹಾಕಿ ಈಗಾಗಲೇ ಲೈಟಿಂಗ್ಸ್ಗಳ ವ್ಯವಸ್ಥೆಗಳ ಆಲ್ರೆಡಿ ಆಗಿದೆ. ತದನಂತರ ಅದಕ್ಕೆ ಗೂಡುದೀಪಗಳನ್ನು ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೆ ಗೂಡುದೀಪಗಳನ್ನು ಹಾಕುವಂಥದ್ದು, ಇನ್ನೊಂದು ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೆ ಹೋಮ್ ಫ್ಲ್ಯಾಗ್ಗಳನ್ನು ಹಾಕೋತಕ್ಕಂಥದ್ದು, ಈ ರೀತಿಯ ಅಲಂಕಾರಗಳನ್ನು, ಮತ್ತು 2 ಕಂಬ ಬಿಟ್ಟು 2 ಕಂಬಕ್ಕೆ ಮಾವಿನ ಸೊಪ್ಪನ್ನು ಕಟ್ಟಿ ಅಲಂಕಾರ ಮಾಡತಕ್ಕಂಥದ್ದು, ಈ ರೀತಿಯ ಕೆಲಸಗಾರರು ಊರಿನ ಎಲ್ಲ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಸ್ವಯಂ ಸೇವಕರಿಗೂ ಬಂದು ಸ್ವಯಂಘೋಷಿತವಾಗಿ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನ ಈಗ ಮಾಡ್ತಾಯಿದ್ದಾರೆ. ಸಂಜೆಯಿಂದ ಸಂಜೆಗೆ ರಾತ್ರಿಗೆ ಕೆಲಸಗಳನ್ನು ಮಾಡೋದು. ಈಗಾಗಲೇ ಊರಿನ ಎಲ್ಲ ಎಲೆಮರೆ ಕಾಯಿಯಂತೆ ಪ್ರಚಾರದಲ್ಲಿ ಯಾವುದೇ ಇಲ್ಲ, ಎಲೆಮರೆ ಕಾಯಿಯಂತೆ ದೇವರ ಸೇವೆಯನ್ನು ಮಾಡ್ತಾ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಆದ್ದರಿಂದ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆ ಆಗ್ತದೆ. ಅದೇ ರೀತಿ ವಿಶೇಷವಾಗಿ ಮೈಸೂರಿನ ಮಹಾರಾಜರನ್ನು ಅಲ್ಲಿಂದ ನಾವು ಮೆರವಣಿಗೆ ಮೂಲಕ ಬರುವಂಥ ವಿಶೇಷವಾಗಿ ಡೊಳ್ಳು ಕುಣಿತ, ವೀರಗಾಸೆ, ಅದರ ನಂತರ ಯಕ್ಷಗಾನದ ವೇಷಗಳು ಅಥವಾ ಬೇರೆ ಬೇರೆ ರೀತಿಯ ಕೇರಳದ ತಯ್ಯಂ ಅಂಥೇಳಿ ಈ ರೀತಿಯ ವಿಶೇಷವಾದಂತಹ ಆ ಒಂದು ಮೆರವಣಿಗೆಯ ಮೂಲಕ ಅವರನ್ನು ನಾವು ಈ ರಾಜಗೋಪುರದ ಉದ್ಘಾಟನೆಗೆ ಮತ್ತು ಆ ಸಭಾ ಕಾರ್ಯಕ್ರಮದ ಉದ್ದೀಪನವನ್ನು ಮಾಡಲಿಕ್ಕೆ ನಮಗೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಮಹಾರಾಜರು. ಈ ರೀತಿಯ ನಾವು ಒಂದು ಕಾರ್ಯಕ್ರಮದ ಪೂರ್ವತೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅಂಥೇಳಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಸಂದೀಪ್ ಅವರೇ, ಇನ್ನು ಕೆಲವೇ ದಿನ ಬಾಕಿ ಇರೋದು. ಯದುವೀರ್ ಒಡೆಯರು ಬರ್ತಾರೆ, ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಬರ್ತಾರೆ. ಯಾವ ಥರ ತಯಾರಿ ಆಗ್ತಿದೆ, ಜೊತೆಗೆ ಪ್ರಚಾರ ಸಮಿತಿ ಇರುವಂಥದ್ದು, ಯಾವ ಥರ ಪ್ರಚಾರ ಎಲ್ಲ ಆಗಿದೆ ಅನ್ನೋದು? ಇಲ್ಲಿ ಮುಖ್ಯವಾಗಿ ಕೆಲವೊಂದು ಭಜನಾ ಮಂದಿರದ ಬಗ್ಗೆ ಮಾತಾಡಬೇಕಾದದ್ದು ಮುಖ್ಯ ಅನ್ನಿಸ್ತದೆ. ನಾನು ಇದರ ಒಡನಾಟ, ನಂದು ಬಾಲ್ಯದ ಅಧ್ಯಯನ ಎಲ್ಲ ಕುಪ್ಪೇಟಿ ಶಾಲೆ, ಗೌರ್ಮೆಂಟ್ ಶಾಲೆಯಲ್ಲಿ ಆದದ್ದು. ಆದ ನಂತರ 10 ವರ್ಷ ಉಡುಪಿಯಲ್ಲಿದ್ದೆ. ಉಡುಪಿ ಆದ ನಂತರ ಇಲ್ಲಿದ್ದು ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ. ಅಂದರೆ ಮನೆಗೆ ಬರ್ತೇನೆ, ಮನೆಯಿಂದ ವಾಪಸ್ ಉಡುಪಿಗೆ ಅಧ್ಯಯನ ಅಷ್ಟೇ. ಹೀಗೆ ನಡೀತಾ ಇತ್ತು. ಆದರೆ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಇನ್ಸಿಡೆಂಟ್, ಅಂದರೆ ನನ್ನ ತಮ್ಮನಿಗೊಂದು ಬೈಕ್ ಆಕ್ಸಿಡೆಂಟ್ ಆದದ್ದು ಒಂದು ಪ್ರಕ್ರಿಯೆ. ಆ ಸಂದರ್ಭದಲ್ಲಿ ಏನಾಯ್ತು ಕೇಳಿದರೆ, ನಮ್ಮ ಇಲ್ಲಿ ಅಧ್ಯಕ್ಷ ರೋಹಿತ್ ಅಣ್ಣ ಹೇಳಿದರು, ನಿಮ್ಮ ಪರಿಚಯ ಊರಿನವರಿಗೆ ಉಂಟಾ ಅಂತೇಳಿದ ಪ್ರಶ್ನೆ. ಕಾರಣ ಇಷ್ಟೇ, ನಮ್ಮದು ಇಲ್ಲಿ ಒಡನಾಟವಿಲ್ಲ, ಬರೋದಿಲ್ಲ, ಬಂದರೂ ಕೂಡ ಅದೇ ಮನೆಯಿಂದ ಆ ಕಡೆಗೆ ಅಷ್ಟೇ, ನಮ್ಮದೇನು ಕೆಲಸ ಉಂಟು ಅಷ್ಟು ಮುಗಿಸ್ತಾ ಇದ್ದೆ. ಅದರ ನಂತರ ಅವರು ಒಂದು ಮಾತು ಹೇಳಿದರು, ನೀವು ಭಜನಾ ಮಂದಿರಕ್ಕೆ ಬನ್ನಿ. ಅಲ್ಲ, ಅವರು ಕರಿಬೇಕು ಅಂತಲ್ಲ, ಆದರೂ ಆ ಒಂದು ಮಾತಿಗೆ ಬೆಲೆ ಕೊಟ್ಟು ನಾನು ಬಂದಿದ್ದೇನೆ. ಬಂದ ನಂತರ ಆದ ಬದಲಾವಣೆ ತುಂಬ. ನನ್ನ ಉದ್ಯೋಗ ಪ್ರೊಫೆಸರ್ ಆಗಿದ್ದೇನೆ, ಸಂಸ್ಕೃತ ಲೆಕ್ಚರ್ ಆಗಿ ಗೋವಿಂದಾಸಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಿದ್ದರೂ ಕೂಡ ಪ್ರತಿ ಮಂಗಳವಾರ ತಪ್ಪದೀಗೆ ಬರ್ತಾ ಇದ್ದೇನೆ. ಅವರೊಂದು ಜವಾಬ್ದಾರಿ ಕೊಟ್ಟರು, ನೀವೊಂದು ಜೀರ್ಣೋದ್ಧಾರ ಇದರಲ್ಲಿ, ನಮ್ಮ ಸಂಘದ ರಿಜಿಸ್ಟರ್ ಇದರಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕು ಅಂತ. ನಾನು ಅವರು ಹೇಳಿದಿಷ್ಟೇ, ನನಗೆ ಖಂಡಿತವಾಗಿ ಇದಕ್ಕೆ ತೊಡಗಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಉದ್ದೇಶ ಅಂದರೆ ನಮ್ಮದೇ ಭಾರ ಜಾಸ್ತಿ ಉಂಟು, ಆದರೆ ತೊಡಗಿಸಿಕೊಂಡ್ರೆ ಖಂಡಿತ ನಾನು ಇದ್ದೇನೆ ಅಂತ, ಮಂಗಳವಾರ ತಪ್ಪಿಸೋದಿಲ್ಲ ಅಂಥೇಳಿ. ಹಾಗೇ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. ಇಲ್ಲಿ ಭಜನೆ ಬಂದ ನಂತರ ಆ ಒಳಗಿನ ವಿಗ್ರಹ, ಅಂದರೆ ಆ ಫೋಟೋ ಇರೋದು, ಆದರೆ ಅದರದ್ದು ಏನು ಕ್ಷೇತ್ರದಲ್ಲಿ ನಾವು ನೋಡ್ತೇವೆ, ವಿಗ್ರಹಗಳಿರ್ತದೆ, ಆರಾಧನೆ ಇರ್ತದೆ. ಆದರೆ ಇಲ್ಲಿ ಎಷ್ಟು ಮಹಾತ್ಮೆ ಉಂಟು ಎನ್ನುವಂಥ ನಾವು ಅನುಭವಿಸಿ ಗೊತ್ತಾಗೋದು. ಇಲ್ಲಿ ಹೇಗೆ ನಡೀತದೆ ಅಂದರೆ ಸಾರ್ವಜನಿಕವಾಗಿ ಯಾರು ಬಂದರೂ ಇವರೇ ಮಾಡಬೇಕು, ಪೂಜೆ ಮಾಡಬೇಕು ಅಂಥದ್ದೇನಿಲ್ಲ, ಯಾರು ಬಂದರೂ ಪೂಜೆ ಮಾಡ್ಬೋದು. ಆದರೆ ಶ್ರದ್ಧೆಯಿಂದ ಮಾಡಿದರೆ ಆಯಿತು. ಆ ಪ್ರೀತಿಯಿಂದ ನಾನು ಕೂಡ ಬಂದಾಗ, ಮೊದಲು ನಮ್ಮ ಇವರು ಹರಿಶಣ್ಣನವರು ತುಂಬ ವರ್ಷದಿಂದ ಒಡನಾಟ ಇರುವವರು, ಅವರು ಹೇಳ್ತಾರೆ, ನಾನು ಬಾಲ್ಯದಲ್ಲಿರುವಾಗ ಈ ಬಾವಿ ಅಂದರೆ ಬೇಡ, ಇಲ್ಲೇ ಈ ಜಾಗದಲ್ಲಿರುವಾಗ ಏನು ನೀರಿನ ವ್ಯವಸ್ಥೆ ಇಲ್ಲ, ನಾನು 1 ಕಿಲೋಮೀಟರ್ ಅಷ್ಟೇ ಹೋಗಿ ಬಾವಿಯಿಂದ ಕೆರೆಯಿಂದ ತರ್ತಾ ಇದ್ದೆ, ಹೊತ್ಕೊಂಡು ಬರ್ತಿದ್ದೆ. ಅಲ್ಲಿ ಖಾಲಿ ಆಯಿತು, ಅಂದರೆ ವ್ಯವಸ್ಥೆಗಳು ನೀರು ಕೊಡೋದಿಲ್ಲ ಅಂತ ಹೇಳಿದ್ರಂತೆ. ಅದರ ಬದಲಾಗಿ ಇನ್ನೊಂದು ಕಡೆಯಿಂದ ತಂದರು. ಆದರೆ ಅದೇ ಹೇಳೋದು, ದೇವರ ಸೇವೆ ಮಾಡಿದರೆ ಖಂಡಿತ ಸುಖ ಉಂಟು ಎನ್ನುವುದಕ್ಕೆ ಅವರು ಒಂದು ಸಾಕ್ಷಿ. ಅವ್ರದ್ದು ಕೆಲವೊಂದು ಅವರ ಉದಾಹರಣೆಗಳೆಲ್ಲ ಹೇಳಿ ಕೇಳಿದ ನಂತರ ನಮಗೂ ಒಂಥರ ರೋಮಾಂಚನಕಾರಿ ಆಯಿತು. ಅದೇ ವಿಶ್ವಾಸ ಫಲದಾಯಕ, ಖಂಡಿತ ಇಲ್ಲಿ ನಾವು ಯಾವ ವಿಶ್ವಾಸ ಇಡ್ತೇವೆ ಖಂಡಿತವಾಗಿಯೂ ಗಣಪತಿ ಫಲ ಕೊಟ್ಟಿದ್ದಾನೆ ಕೂಡ. ನಾನು ಇಲ್ಲಿಗೆ ಬರುವ ಮುಂಚೆ ನನ್ನ ಕೆಲಸ ಕಾರ್ಯ ಪೌರೋಹಿತ್ಯ, ಪೂಜೆ ಮಾಡುವಂಥದ್ದು ಮಾತ್ರ. ಆದರೆ ಇಲ್ಲಿ ಬಂದ ನಂತರ ನನಗೆ ಆ ಪೋಸ್ಟ್ ಆದದ್ದು, ಲೆಕ್ಚರ್ ಪೋಸ್ಟ್. ಅದಕ್ಕೆ ನನಗೊಂದು ಬಾರಿ ಸಮಾಧಾನ ಹೇಳಿದರೆ ಅದೇ ಉದ್ದೇಶ. ಆದ್ದರಿಂದ ಇಲ್ಲಿ ತನಕ ಸಹ ಬರ್ತಾ ಇದ್ದೇನೆ, ಮಂಗಳವಾರ ಮುಂದೆಯೂ ಬರ್ತೇನೆ. ಇಲ್ಲಿ ಭಜನೆಯಲ್ಲಿ ಅತ್ಯಂತ ಖುಷಿಯಾಗುವ ವಿಷಯ ಹೇಳಿದರೆ ಮಕ್ಕಳನ್ನು ಹೇಗೆ ತೊಡಗಿಸಿಕೊಳ್ಬೇಕು ಅಥವಾ ಅವರನ್ನು ಹೇಗೆ ನಿರ್ಮಾಣ ಮಾಡಬೇಕು ಎನ್ನುವಂಥ ನಮ್ಮ ಜವಾಬ್ದಾರಿ ಅಂತ ಅನಿಸ್ತದೆ ಹಿರಿಯರದ್ದು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹೇಳೋದು, ಮಕ್ಕಳ ಖಂಡಿತ ತಪ್ಪಿಸಬೇಡಿ, ಬನ್ನಿ ಅಂತ. ಸಂಜೆ ಭಜನೆಗೆ 1 ಗಂಟೆ ಮುಂಚೆ ಬಂದರೆ ಅವರನ್ನು ತಯಾರಿ ಮಾಡುವ ಅಂತ ನಾವು ಒಂದು ಪಕ್ಕಕ್ಕೆ ಮುಂದೆ ಹೋಗ್ತಿದ್ದೇವೆ. ಆದರೆ ಅದಕ್ಕಿಂತ ಮುಂಚೆ ಇದೊಂದು ದೊಡ್ಡ ಮಹತ್ ಕಾರ್ಯ, ಯಾವುದು ನಮ್ಮ ಗಣೇಶ ಸಭಾಭವನದ ಒಂದು ಸಭಾಭವನ ಮತ್ತು ರಾಜಗೋಪುರ. ಈ ಮಹತ್ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು.
ಬಂದು ಅವರಿಂದಾಗುವಂಥ ಎಲ್ಲ ರೀತಿಯಾದ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದರಲ್ಲಿ ಎಷ್ಟೋ ಮಂದಿ ತೆರೆಮರೆ ಹಿಂದುಗಡೆ ಈಗ ಅಂದರೆ ಮರದಡಿಯಲ್ಲಿ ನಾವು ಹಣ್ಣುಗಳು ನೋಡ್ತೇವೆ, ಆ ಎಲೆ ಮರೆಯಲ್ಲಿರುವಂತಹ ಹಣ್ಣುಗಳು ಕೆಲವು ಸರಿ ಕಾಣೋದಿಲ್ಲ. ಎಷ್ಟೋ ಜನ ತುಂಬ ಶ್ರಮಿಸ್ತಾ ಇದ್ದಾರೆ. ನಾವು ನೋಡಲಿಕ್ಕೆ ಕೆಲವರು ಮಾತ್ರ ಕಾಣ್ತಾ ಇದ್ದರೂ ಕೂಡ ನಾವು ಅದೇ ಒಂದು ಸರಿ ಬರ್ತೇವೆ ಹೋಗ್ತೇವೆ ಅಷ್ಟೇ. ಆದರೆ ಎಷ್ಟೋ ಜನದ ಪರಿಶ್ರಮವನ್ನು ಖಂಡಿತವಾಗಿ ಗುರುತಿಸಿಕೊಂಡು ದೇವರ ಅನುಗ್ರಹ ಮಾಡಿಯೇ ಮಾಡ್ತೇನೆ. ಆ ನಡೆಯುವಂತಹ ಯಾವುದು ಅಥರ್ವಶೀರ್ಷ ಯಾಗ ಇರ್ಬೋದು, 108 ಕಾಯಿ ಗಣಪತಿ ಯಾಗ, ಅದರೊಂದಿಗೆ ಆ ತಾಯಿಯ ಪ್ರೀತ್ಯರ್ಥವಾಗಿ ನಡೆಯುವಂಥ ಮಹಾಚಂಡಿಕೆ ಯಾಗ, ಎಲ್ಲರೂ ಕೂಡ ಪಾಲ್ಗೊಂಡು ಆ ಯಾಗದ ಫಲವನ್ನು ಅವರು ಕೂಡ ಅನುಭವಿಸಬೇಕು ಅಂತ ಕೇಳ್ತೇನೆ. ಹಾಗೆ ನಡೆಯುವಂತಹ ಮಹತ್ಕಾರಕ್ಕೆ ಎಲ್ಲರೂ ತನುಮನ ಧನದಿಂದ ಸಹಕರಿಸಿ ಮುಂದಕ್ಕೂ ಕೂಡ ಆ ದೇವರಿಗೆ ಕೊಟ್ಟರೆ ಖಂಡಿತವಾಗಿ ದೇವರು 10 ಪಟ್ಟು ಕೊಡ್ತಾನೆ ಎನ್ನುವಂಥ ಭರವಸೆ ನನಗೂ ಉಂಟು, ಅನುಭವಿಸಿದ್ದೇನೆ ಕೂಡ. ಎಲ್ಲರೂ ಕೂಡ ಅದೇ ಇಲ್ಲಿ ಪ್ರಧಾನವಾಗಿರುವಂಥ ಭಜನೆ, ನಾವು ಅದೇ ಹೇಳಿದಲ್ಲ, ಆ ಭಜನೆಯಿಂದ ದೇವರನ್ನು ಕಾಣಬಹುದು ಅಂತ ಹೇಳೋದಕ್ಕೆ ಶ್ರವಣ ಕೀರ್ತನ ಅಂತ 9 ವಿಧದ ಭಕ್ತಿ ಉಂಟಂತೆ. ಆ ಭಕ್ತಿಯಲ್ಲಿ ಯಾವುದು ಕೀರ್ತನೆ ಕೂಡ ಒಂದು ದೇವರನ್ನು ಸ್ತುತಿಸುವಂಥದ್ದು. ಅದರಿಂದ ಪ್ರೀತಿಯಿಂದ ಮಾಡಿದರೆ ಆ ಸ್ತುತಿಗೆ ಖಂಡಿತ ದೇವರು ಕೊಡ್ತಾನೆ. ಅದರಲ್ಲೂ ಕೂಡ ನಾವು ಮಕ್ಕಳು ಮಾಡಿದ್ದನ್ನು ಖಂಡಿತವಾಗಿ ಪ್ರೀತಿಯಿಂದಲೇ ಸ್ವೀಕಾರ ಮಾಡ್ತಾನೆ. ಎಲ್ಲರೂ ಕೂಡ ಮುಂದಕ್ಕೂ ಬರಲಿ, ಹೆಚ್ಚು ಸಂಖ್ಯೆ ಆದಷ್ಟು ನಮಗೂ ಖುಷಿಯೇ. ಇಲ್ಲಿ ಒಂದು 10 ಜನ ಇರುವಾಗ ಬೇಸರ ಅನ್ನಿಸೋದು, ಅಯ್ಯೋ ಇವತ್ತು ಸಂಖ್ಯೆ ಕಡಿಮೆ ಆಯ್ತಲ್ಲ ಅಂತ. ಅದೇ ಒಂದು 40 ಜನ ಬರುವಾಗ ಇವತ್ತಿನ ಕಾರ್ಯಕ್ರಮ ಅದ್ಭುತ ಅಂತ. ಅದರಲ್ಲೂ ಮತ್ತು ವಿಶೇಷ ಇಲ್ಲಿ ನಡೆಯುವಂತಹ ಈ ನಮ್ಮ ಜನ್ಮದಿನದ ಆಚರಣೆಗಳು. ಈಗ ಯಾರಾದರೂ ಇದ್ದರೆ ಒಂದು ಮನೆ ಮಕ್ಕಳು ಅವರ ಮನೆಯಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಆದರೆ ಇಲ್ಲಿ ಅನ್ನದಾನ ಸಹಿತವಾಗಿ ಭಜನಾ ಸೇವೆ. ಆದರೆ ಅದೇ ಈಗ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಅನ್ನದಾನ ನಡೀಬೇಕಂತೆ. ಇಲ್ಲಿ ಪ್ರತಿ ಮಂಗಳವಾರ ಅನ್ನದಾನ ಆಗ್ತದೆ. ಒಂದು 10 ಜನ ಇದ್ದರೆ 10 ಜನ, 50, 100 ಜನ ಇದ್ದರೂ ಕೂಡ ಅನ್ನದಾನ ಆಗ್ತದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಕೊರತೆಗಳಾಗಲಿಲ್ಲ, ಮುಂದೆ ಆಗೋದಿಲ್ಲ. ಅದೇ ಅವರ ಸೇವೆಯಿಂದಾಗಿ ಅದರ ಫಲಾಪೇಕ್ಷೆಗಳು ತುಂಬ ಪಟ್ಟವರಿದ್ದಾರೆ. ಮೊನ್ನೊಬ್ಬರು, ಅವರ ಹೆಸರು ನೆನಪಾಗ್ತಿಲ್ಲ, ಅವರು ಈಗ ಮಂದಿರ ರಚನೆ ಆದ ನಂತರ ಪ್ರತಿ ವರ್ಷ ಅವರದ್ದು ಅನ್ನದಾನ ಸೇವೆ ನಡೀತಾ ಉಂಟು. ಅವರು ಹೇಳುವುದೇ, ನಾನು ಅನ್ನದಾನ ಕೊಡೋದ್ರಿಂದ ನನಗೆ ಅನ್ನಕ್ಕೇನು ಕೊರತೆ ಆಗಲಿಲ್ಲ ಅಂತ, ಕೆಲಸಕ್ಕಾಗಲಿ ಯಾವುದಕ್ಕೆ ನನಗೆ ಕೊರತೆ ಆಗಲಿಲ್ಲ, ಮುಂದೆ ಕೂಡ ಇದೇ ರೀತಿ ನಾನು ಸಹಕಾರ ಮಾಡ್ತೇನೆ ಅಂತ. ಹಾಗೆ ಎಷ್ಟೋ ಜನ ಶ್ರಮಿಸುವವರಿದ್ದಾರೆ, ಅವರಿಗೂ ಕೂಡ ದೇವರ ಅನುಗ್ರಹ ಮಾಡಲಿ. ಎಲ್ಲರೂ ಸಾರ್ವಜನಿಕವಾಗಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ನಮ್ಮ ಅಪೇಕ್ಷೆ. ಒಟ್ಟಿನಲ್ಲಿ ಈ ಒಂದು ಶ್ರೀ ಗಣೇಶ ಭಜನಾ ಮಂದಿರದ ಸಭಾಭವನ ಹಾಗೆಯೇ ರಾಜಗೋಪುರ ಲೋಕಾರ್ಪಣೆಗೆ ಎಲ್ಲ ಸಿದ್ಧತೆಗಳು ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಐದು ಶ್ರೀ ಶೆಟ್ಟಿ, ಸುದ್ದಿ ನ್ಯೂಸ್, ಕುಪ್ಪೆಟ್ಟಿ, ಬೆಳ್ತಂಗಡಿ.